ಬಾಯಲ್ಲಿ ನೀರೂರಿಸುವ ಮೀನಿನ ಹಾಗೂ ಚಿಕನ್ ಖಾದ್ಯಗಳು, ವೆಜ್ ಪ್ರಿಯರಿಗಾಗಿ ವೆಜ್ ಥಾಲಿ, ಮನೆಯ ಊಟದ ಅನುಭವ ಸಿಗುವ ಏಕೈಕ ತಾಣ, ತುಳುನಾಡಿನ ರುಚಿಯಾದ ಖಾದ್ಯ ಸಿಗುವ ಹೋಟೆಲು ಮಾತ್ರವಲ್ಲದೆ ಟ್ರೆಡಿಷನಲ್ ಲುಕ್ನಲ್ಲಿ ಖಾದ್ಯ ಪ್ರಿಯರನ್ನು ಕೈಬೀಸಿ ಕರೆಯುತ್ತಿದೆ ಕೇಸರಿ ಮಿಲಿಟರಿ ಹೋಟೆಲು. ಹೌದು, ಬಲ್ಮಠದ ಶಾಂತಿ ನಿಲಯದ ಪಕ್ಕದಲ್ಲಿರುವ ಕೇಸರಿ ಮಿಲಿಟರಿ ಹೋಟೆಲು ಸೀ ಫುಡ್ ಪ್ರಿಯರ ನೆಚ್ಚಿನ ಹೋಟೆಲ್ ಆಗಿದೆ. ಗ್ರಾಹಕರ ರುಚಿಗೆ ತಕ್ಕಂತೆ ಹಾಗೂ ಸಿಬ್ಬಂದಿಗಳ ಉತ್ತಮ ತಂಡದೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ. ತುಳುನಾಡಿನ ಸಂಪ್ರದಾಯವನ್ನ ಬಿಂಬಿಸುವ ಬಾಳೆ ಎಲೆಯ ಊಟ ಇಲ್ಲಿ ಸಿಗ್ತಾ ಇದೆ. ಮನೆಯ ವಾತಾವರಣವನ್ನ ಕೊಡುವಂತಹ ಒಂದು ಅದ್ಭುತವಾದ ಟ್ರೆಡಿಷನಲ್ ಲುಕ್ ಹೊಂದಿರುವಂತಹ ಹೋಟೆಲ್ ಇದಾಗಿದ್ದು, ಇಲ್ಲಿನ ಆಹಾರದ ಗುಣಮಟ್ಟವು ಉತ್ತಮವಾಗಿದೆ. ಮಂಗಳೂರಿನಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಸಾಂಪ್ರದಾಯಿಕ ಊಟ ಸಿಗುವ ಸ್ಥಳವೆಂದರೆ ಅದು ಕೇಸರಿ ಮಿಲಿಟರಿ ಹೋಟೆಲು. ಅತ್ಯಂತ ಕಡಿಮೆ ಬೆಲೆಗೆ ಅನ್ಲಿಮಿಟೆಡ್ ಮೀನಿನ ಊಟ ದೊರೆಯುತ್ತದೆ. ಚಿಕನ್ ಸ್ಟಾರ್ಟರ್ಸ್ಗಳು ಕೂಡ ಇಲ್ಲಿ ಸಿಗ್ತಾ ಇದೆ. ಮಾತ್ರವಲ್ಲದೆ 20 ವಿಧ ವಿಧವಾದ ಫಿಶ್ ತವಾ ಫ್ರೈಗಳು ಲಭ್ಯವಿದೆ. ಇಲ್ಲಿನ ಫೇಮಸ್ ಖಾದ್ಯಗಳಾದ ಆಂಧ್ರ ಚಿಕನ್, ಚಿಕನ್ ಪುಲಿಮುಂಚಿ, ಬೊಂಡಾ ಸುಕ್ಕ, ಮರುವಾಯಿ ಸುಕ್ಕ, ಫ್ರಾನ್ಸ್, ಗೀ ರೋಸ್ಟ್, ತವಾ ಫ್ರೈ, ಅಂಬೂರ್ ಬಿರಿಯಾನಿ ಫೇಮಸ್ ಖಾದ್ಯಗಳಾಗಿವೆ. ಕೇಸರಿ ಮಿಲಿಟರಿ ಹೋಟೆಲ್ನ ಅಕ್ಷಯ್ ಅವರು ಮಾತನಾಡಿ, ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಆಹಾರ ಸಿಗುವಂತಹ ಹೋಟೆಲ್ ಇದಾಗಿದ್ದು, ಇದು ಕರಾವಳಿಯ ಪ್ರಸಿದ್ಧ ಮಿಲಿಟರಿ ಹೋಟೆಲ್ ಆಗಿದೆ. ಟೇಸ್ಟಿಂಗ್ ಪೌಡರ್ ಅನ್ನ ಬಳಸದೆ ಅಡುಗೆಯನ್ನ ತಯಾರಿಸಲಾಗುತ್ತದೆ. ಕೇಸರಿ ಬಿರಿಯಾನಿ ಖಾದ್ಯವು ಬಹಳ ಸ್ಪೆಷಲ್ ಆದಂತಹ ಖಾದ್ಯವಾಗಿದೆ. ಎಲ್ಲಿಯೂ ಸಿಗದಂತಹ ದೇಶಿ ಸ್ಟೈಲ್ ಬಿರಿಯಾನಿ ಇಲ್ಲಿ ಸವಿಯಲು ಸಿಗ್ತಾ ಇದೆ. ಪ್ರತಿಯೊಬ್ಬರು ಬಂದು ಇಲ್ಲಿನ ಫುಡ್ ಅನ್ನ ಸವಿರಿ ಎಂದು ಹೇಳಿದ್ರು. ಕಾನ್ಸೆಪ್ಟ್ ಬತ್ತಿನ ಪಂಡ ಕಮ್ಮಿ ರೇಟ್ ಎಡ್ಡೆ ಒಣಸ್ಕೊರಡು ಮಾತೆರೆಗಳು ಅಂಚಾದ ಇಂಕ್ಲಿಗಿತ್ತೆ ಇನ್ನು ಕಮ್ಮಿ ಇಂಕ್ಲಿಗೆ ಮಸ್ತ್ ಜನ ಸ್ಟೂಡೆಂಟ್ಸ್ ನಕ್ಲು ಬರ್ಪೇರು ಪಂಡ 50 ರೂಪಾಯಿಗೆ ಫುಲ್ ಮೀಲ್ಸ್ ಪಂಡ ಪ್ಲೇಟ್ ಮೀಲ್ಸ್ ಹತ್ತು ಅವಲ್ಲ ಇಂಕ್ಲ ಅಂದ ಅವಲ್ಲ ಇಂಕ್ಲ ಬಾರೆ ರೇಟ್ ಪಾಡ್ನು ಕುಡ್ಲಾಡು ಓಲ್ಲ ಅಂಚಿತ್ತಿನ ಮಲ್ಪುಜೆ ಬಕ್ಕ ಇರೆಗ್ ಮುಲ್ತ ಸ್ಪೆಷಲ್ ಬಂಡ ಮೀನ್ದ ಉಂಡು ಬಕ್ಕ ಇರೆಗ್ ಪುಲಿ ಮುಂಚಿ ನಮ್ಮ ಟೈಸನ್ ಕೊರಿದನೆ ಮಲ್ಪನೆ ಮೂಲ ಒಲ್ಲ ಮಲ್ಪುಜೆ ನನ್ನ ಬರ್ಪಿದಿನಟ್ಟು ಸ್ಟಾರ್ಟಪ್ ಆದ 1-2 ತಿಂಗಳ ಆಂಡೆ ಎಂಕ್ಲ ನನ್ನ ಬರ್ಪಿದಿನಟ್ಟು ಎಂಕ್ಲು ಬೋಟಿ ಕೈಮಾ ಇಂಚಿತ್ತಿ ನನ್ನ ಕಾನ್ಸೆಪ್ಟೆಡ್ ಒಂದೊಂಜಿ ಮಲ್ತೀನಿ ಪಂಡ ಕುಡ್ಲಾಡಿ ಇಡೆ ಮಟ್ಟ ಉಂಡು ಮಿಲಿಟರಿ ಹೋಟೆಲ್ ಪಂಡ ಆಂಡ ಪ್ರಾಪರ್ ಮಿಲಿಟರಿ ಹೋಟೆಲ್ ಇಜ್ಜಿ ಜಸ್ಟ್ ಒಣಸ್ದ ಹೋಟೆಲ್ ಪಂಡ ಮಾತ್ರ ಉಂಡು ಆತಿ ಕುದರ್ ಮಾತ್ರ ಮಿಲಿಟರಿ ಅಂಚ ಅವೊಂಜಿ ಕಾನ್ಸೆಪ್ಟ್ ನಮ್ಮ ಸ್ಟಾರ್ಟ್ ಮಾಡ್ತೀವಿ. ಸೊ ಮಿಲಿಟರಿ ಕ್ಯಾಂಟೀನ್ ನಾರ್ಮಲಿ ಗೀ ರೋಸ್ಟ್ ಮಸ್ತ್ ಸ್ಪೆಷಲ್ ಉಪ್ಪುಂಡು. ಸೊ ಕುಡ್ಲಾಡ್ ಬತ್ತಿಪೇಟೆಗೆ ಕೇನು ನೇಮ್ ಗೀ ರೋಸ್ಟ್ ಉಂಡು ಚಿಕನ್ ಗೀ ರೋಸ್ಟ್ ಅವಾರ್ಡ್, ಸೊ ಸ್ಕ್ವಿಡ್ ಗೀ ರೋಸ್ಟ್ ಅವಾರ್ಡ್. ಸೊ ಗೀ ರೋಸ್ಟ್ ಇದನ್ನ ಆಲ್ರೆಡಿ ಮಸ್ತ್ ಕಸ್ಟಮರ್ ಪಣ್ಣೊಂದುಲ್ಲೆ ರೆಡ್ಡೆ ಉಂಡು ಮಾಡಿ ಸರ್ ಅನ್ನೋರು ಸೀಕ್ರೆಟ್ ದಾಲ ಇಜ್ಜಿ ದಾಲ ಬಂದು ನಾರ್ಮಲ್ ರಾ ಐಟಮ್ ಪಾಡ್ದು ಮಲ್ಪನು ನಮ್ಮ ದಾಲ ಟೇಸ್ಟಿಂಗ್ ಪೌಡ್ರು ಕಲ್ಲರ್ ಒಂದು ಪೂರ ಪಾಡ್ದು ಎಕ್ಸ್ಟ್ರಾ ಐಕ್ ಒಂದು ಮಲ್ಪರು ಪೋಪುಜಿ ಎಂಚ ಎಂಕ್ಲು ಇಲ್ಲಡ್ ಮಲ್ಪನ ಅಂಚನೆ ಪೂರ ಇದು ಬಡೆ ಸರಲ್ಲ ಪೂರ ಮಾತ ಪೊಂಜಿನಕ್ಲುಲ್ಲೇರಿ ಪೂರ ಬತ್ತು ಒಣಸು ಕುಲ್ಲುಂಡಾಕ್ಲಿಗೆ ಇಲ್ಲದನೇ ಒಂಜಿ ಫೀಲಿಂಗ್ ಬರ್ಪನು ಪಂಡ ಒಂಜಿ ಕಾನ್ಸೆಪ್ಟ್ ಉಂಡು ಎಂಕ್ಲ. ಸೊ ಇತ್ತೆ ಮಿಲಿಟರಿ ಕ್ಯಾಂಟೀನ್ ಜನಕ್ಲೆಗ್ ಫಿಶ್ ಮೈ ಮಸ್ತ್ ಇಷ್ಟ ಆಪುಂಡು. ಸೊ ಐತ್ ಇತ್ತೆ ಆಲ್ಮೋಸ್ಟ್ ಹೈಯೆಸ್ಟ್ ಸೇಲಿಂಗ್ ದಾದ ಉಂಡು ಪಂಡ ಎಂಕ್ಲಿಗೆ ಮಾತ ಮೀನು ಎಡ್ಡೆಡ್ ಪೋಪುಂಡು ಪಂಡ ನಮ್ಮ ರೇಟ್ಲ ರೀಸನೇಬಲ್ ಉಂಡು. ಡೈಲಿ ನಮ್ಮ ಕಾಂಡೆ ಡಕ್ಕೆಗೆ ಹೋದು ಫ್ರೆಶ್ ನಮ್ಮನೆ ಪತ ಬರ್ಪುನು ಕಾಂಡೆ ಪಂಡ ಏರೆಡೆಲ್ಲ ಡಿಪೆಂಡ್ ಆತಿಜ್ಜ ಆರು ಕಡೆ ಪುಡೇರು ಪಂಡ ನಮ್ಮ ಡೈಲಿ ಕಾಂಡೆ ಹೋದು ಪರ್ಚೇಸಿಂಗ್ ನಮ್ಮನೆ ಫ್ರೆಶ್ ಆಯ್ನಾತ ಫ್ರೆಶ್ ಕಮ್ಮಿ ರೇಟೆಡ್ ಕೊರ್ಪುಂಡು. ಒಟ್ಟಿನಲ್ಲಿ ಕೇಸರಿ ಮಿಲಿಟರಿ ಹೋಟೆಲು ಕರಾವಳಿಯ ಸಾಂಪ್ರದಾಯಿಕ ಶೈಲಿಯ ಊಟವನ್ನ ನೆನಪಿಸುವಂತಿದೆ. ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಆಹಾರಗಳು ಸಿಗುವ ಏಕೈಕ ತಾಣವಾಗಿದೆ ಈ ಹೋಟೆಲ್. ನೀವು ಕೂಡ
ಕೂಡ ಇಂದೇ ಹೋಟೆಲ್ಗೆ ಭೇಟಿ ನೀಡಿ ನಿಮ್ಮಿಷ್ಟದ ಟೇಸ್ಟಿ ಫುಡ್ಗಳನ್ನು ಸವಿದು ಆನಂದಿಸಿರೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.